ದೇವಸ್ಥಾನದ ಹೊರಾಂಗಣದ ಅಲಂಕಾರ. ಹಾಗೆ ಸತ್ಯ ಹೇಳ್ತಾನೆ, ಇದು ದೊಡ್ಡ ಕುಲೆದ್ದು ಪ್ರೇತ ಉಪದ್ರ ಅಲ್ಲದೆ ಮತ್ತೆ ಎಂಥ ಸಲ ನಿಮಗೆ ನಾನು ತೋರಿಸ್ತೇನೆ, ನೀವು ನಂಬಲಿಕ್ಕಿಲ್ಲ ಅಂತ. ನೋಡಿ, ಇವನಿಗೆ ಭೀಮಾ ಅಂತ ಹೆಸರು ಇಡಬೇಕಿತ್ತು, ಬಂಗಾರು ಅಲ್ಲ ಭೀಮಾ. ಜಲದುರ್ಗೇಶ್ವರಿಯ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ನಮ್ಮ ಊರಿನ ಕ್ಷೇತ್ರ ಪೆರುವಾಜೆ ಶ್ರೀ ಜಲದುರ್ಗಾದೇವಿ ದೇವಸ್ಥಾನದ ಪುಷ್ಪಾಲಂಕಾರ. ಫ್ರೆಂಡ್ಸ್, ಇಲ್ಲಿ ನಾವು ಕಾಣುತ್ತಿರುವಂತಹ ಈ ಪುಷ್ಪಾಲಂಕಾರ ಉಂಟಲ್ಲ, ಇದು ಮಂಗಳೂರಿನ ಐರಿಸ್ ಎಂಬಂತಹ ಈ ಫ್ಲವರ್ ಡೆಕೋರೇಷನ್ ಕಂಪೆನಿಯವರ ಸೇವೆ ಅಂತೆ. ಇವರು ಪ್ರತಿ ವರ್ಷ ಸಹ ಬೇರೆ ಬೇರೆ ರೀತಿಯಾಗಿ ಈ ಥರದ ಹೂವಿನ ಡೆಕೋರೇಷನ್ ಎಲ್ಲ ಮಾಡ್ತಾರೆ. ನೋಡಿ ಹೇಗೆ ಮಾಡಿದ್ದಾರೆ ಅಂತ, ಥರ್ಮಾಕೋಲ್ ಯೂಸ್ ಮಾಡಿದ್ದಾರೆ. ಅದಕ್ಕೆ ಫುಲ್ ಫ್ಲವರ್ಸನ್ನು ಪಿನ್ ಮಾಡಿಕೊಂಡು ಬಂದು, ಬಾ ಅದ್ಭುತ ಕೆಲಸ ಅಲ್ಲ. ಪ್ಲಾಸ್ಟಿಕ್ ಅಲ್ಲ, ಇದೆಲ್ಲ ರಿಯಲ್ ನ್ಯಾಚುರಲ್ ಫ್ಲವರ್ಸ್. ಕಾರ್ಡ್ಬೋರ್ಡ್ ಮತ್ತು ಥರ್ಮಾಕೋಲ್ ಯೂಸ್ ಮಾಡಿ ಪಿನ್ ಮಾಡಿಕೊಂಡು ಮಾಡಿದ್ದಾರೆ. ಎಷ್ಟು ಪೇಷನ್ಸ್ ಬೇಕು ಇಂಥ ಕೆಲಸ ಮಾಡಬೇಕಾದ್ರೆ. ನೋಡಿ, ಬ್ರಹ್ಮರಥವನ್ನೇ ಸೃಷ್ಟಿ ಮಾಡಿದ್ದಾರೆ ಇಲ್ಲಿ. ದೇವಸ್ಥಾನದ ಪಲ್ಲಕ್ಕಿಯ ಅಲಂಕಾರ ನೋಡಿ ಅಂತೆ, ಅದು ಸಹ ಎಷ್ಟು ಚಂದ ಮಾಡಿ. ಇದು ಫುಲ್ಲು ದೇವಸ್ಥಾನದ ಹೊರಾಂಗಣದ ಅಲಂಕಾರ. ಹಾಗೆ ಒಳಾಂಗಣದ ಅಲಂಕಾರ ನೀವು ನೋಡಿದ್ರಲ್ಲ, ಇದು ಮಡಲಿದ್ದು ತಟ್ಟಿ ಕಟ್ಟಿ ಅದರಲ್ಲಿ ಕೊಡಪಾನದಲ್ಲಿ ಇದು ನೀರು ಬೀಳು ಹಾಗೆಲ್ಲ ಮಾಡಿದ್ದು. ಪ್ಯಾರಟ್ ನೋಡಿ, ನಿಮಗೆ ಎಲ್ಲರಿಗೆ ಸಹ ಗೊತ್ತುಂಟಲ್ಲ ಹೂವಿನ ಅಲಂಕಾರ ಅಂತ ಹೇಳಿದರೆ ಅದಕ್ಕೆ ಎಷ್ಟು ಕಾಸ್ಟ್ ಬೀಳ್ತದೆ ಅಂತ ಹೇಳಿ. ಇಡೀ ರಾತ್ರಿ ಇಡೀ ಕೂತ್ಕೊಂಡು ಈ ಕೆಲಸ ಮಾಡ್ತಾರಂತೆ ಅವರು. ಯಾಕೆಂದರೆ ಹಗಲು ಹೊತ್ತು ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ, ಜನಸಂದಣಿಯೆಲ್ಲ ಇರ್ತದೆ. ದೇವಸ್ಥಾನದ ಕೆಲಸ ಎಲ್ಲ ಮುಗಿದ ಕೂಡಲೇ ಅವರು ಈ ಹೂವಿನ ಕೆಲಸ ಸ್ಟಾರ್ಟ್ ಮಾಡ್ತಾರಂತೆ. ಒಂದು ದಿವಸದಲ್ಲಿ ಎಲ್ಲ ಸೆಟಪ್ ರೆಡಿ ಮಾಡಿ ಆಗ್ತದೆ. ಜಾತ್ರೆಯ ದೇವಸ್ಥಾನದಿಂದ ಬಂದು ಈಗ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಹಟ್ಟಿಗೆ ಬಂದದ್ದು, ಹಾಲು ಕರೆಯುವ ಅಂತ. ಬಂದು ನೋಡುವಾಗ ಇಲ್ಲಿಯ ಸಿಚುವೇಶನ್ ನೋಡಿ ನನಗೆ ಪರಮ ಆಶ್ಚರ್ಯ. ಸತ್ಯ ಹೇಳ್ತಾನೆ, ಇದು ದೊಡ್ಡ ಕುಲೆದ್ದು ಪ್ರೇತ ಉಪದ್ರ ಅಲ್ಲದೆ ಮತ್ತೆ ಎಂಥ ಸಲ ನಿಮಗೆ ನಾನು ತೋರಿಸ್ತೇನೆ, ನೀವು ನಂಬಲಿಕ್ಕಿಲ್ಲ ಅಂತ. ಅದಕ್ಕೆ ಕಟ್ಟಿ ಹೋದದಲ್ಲ, ಅವ ಎಲ್ಲಿದ್ದಾನೆ ನೋಡಿ. ನಾನು ಇದೊಂದು ಹಸು ಜೀವದಲ್ಲಿ ಒಳ್ಳೆಯದಾಗಲಿ ಅಂತ ಕಾದರೆ ನೋಡಿ, ಇಕೊಳ್ಳಿ ಕಂಬ ಬಿಚ್ಚಿ ಮಾಡಿದ ಅನಾಹುತ ನೋಡಿ. ಇಲ್ಲಿ ಅಡಿಯಿಂದಲೇ ಕಟ್ಟೆ ಕಂಬ ಇಕೊಳ್ಳಿ. ದೇವ ನೋಡಿ, ಕಂಬವನ್ನೇ ಕಟ್ ಮಾಡುವಷ್ಟು ಬಲ ಉಂಟು. ಈ ನಮೂನೆ ಸಹ ಒಂದು ಇಷ್ಟು ದೊಡ್ಡ ಕರು ಮಾರೆ, ತಿಂಗಳು 8 ಆಯಿತು ಗೊತ್ತುಂಟಾ, 8 ಕಳೀತು ಇದಕ್ಕೆ. ಅವಸ್ಥೆ ಆಯ್ತಾ, ಭೀಮ ಬಲ ಅಂತ ಇದಕ್ಕೆ, ಭಯಂಕರ ಇದು. ಇದನ್ನು ಸಾಧಾರಣ ಸಾಕಲಿಕ್ಕೆ ಸಾಧ್ಯ ಇಲ್ಲ ಯಾರಿಂದ ಸಹ, ಅವಸ್ಥೆ.
ಈ ನಮೂನೆ ತ ಕಂಜಿ ನೀಟ್ನೆ ಮುಟ್ಟ ಸೂತ್ರಿ ಮಾತ್ರ ಏನು ಛದಿ ಬಂಡ ಛದಿ ಕಟ್ಟುಣ ಬಂಡ ಎಂಚಿನೊಂದು ಮತ್ತೆ ಜಾನೆಂಪೆಲ್ಲ ಸಾಧ್ಯ ಇದೆ ಪೆತ್ತಾಗ ಅಂದು ಬತ್ತದು ಗುದ್ದು ಉಂಟಾಗ ಅಂದು ಜಾಯ್ತಂ ಅವು ಬಲಿಪು ಬಂದಾಗ ನೆನೆ ತಾಡೋತು ಮರ್ದನ ಮಾಂತು ಅಂತ ತಿಂಡು ಮುಳು ಏನ ಟೆನ್ಷನ್ ರಾಜ್ಯ ಪಂಚಾಯತಿಗೆ ಬರ್ಪುಣ ಹಾಂ ಜಾಯ್ತಾ ರಾಜ್ಯ ಪಂಚಾಯತಿಗೆ ಏನಟ ಜಾಯ್ತು ಪಂತಿ ಸನ ತಿಂತ್ರಿ ಬೊಲ್ಚಾನ ಗೊತ್ತಿನ ಆತು ಬಂಜಿ ಹಿಂಜಿತ್ ನಾಯಗ ಇತ್ತೆಲ್ಲ ಬೋತ ಗಿಪ್ಪುಣ ಬಡ ಚೆಂಬು ಪೇರುನು ಯಾ ದೇವಿ ಸರ್ವಭೂತೇಶು ದೇವಿ ಬರ್ಪುಣನಾ ದೇವಿಗೆ ಅರ್ಪಣೆ ಶುಕ್ರವಾರ ಆವಡಪ್ಪ ಅಂಚನೆ ಸಮಾಧಾನ ಪೋಡತ್ತೆ ದೇವಿಗೆ ಅರ್ಪಣೆ ಶುಕ್ರವಾರ ದೇವಿ ಬರ್ಪುಣ ಮೂಳು ಓ ಮಹಾಮಾತೆ ಕಾಳಿ ಭದ್ರಕಾಳಿ ಗಳಿ ವಳಸ ಬಳಲ ಈತು ಚೋರಿದ್ಯಾನಪ್ಪ ಇದ್ಯಪ್ಪ ಪಾಪತು ಬೇತೆ ಮಳೆಗೆ ಬರೋ ಮುಟ್ಟೊಂತಿತ್ತನೆ ವಾತು ಸುಲಭ ಉಂಟು ಬಿಡೋಂತಿದ್ಯಾನ ಜಾಲ ಒಂದು ಇನ್ಸ್ಪೆಕ್ಟರ್ ಬಂದದು ನನ್ನ ಫ್ರೆಂಡ್ ಇನ್ನಕ್ಕ ಜಾದು ಇನ್ನು ಶೇಲೆ ಓ ಕೊಂಡಾಟನ್ನ ಓಡೆ ಆಗ ಜಾಯ ತಾಡ್ಬಾ ಬೆತ್ತಿತ್ತೆ ಆಳು ಬಂದಾಗ ಪೂರೆಲ್ಲ ಬರಿಕೆಂತುರಿಯನ ಬಳ್ಳು ಬಂದಾಗನೆ ಬಳ್ಳವೇ ಬಲ ಅಂಬಿಯಾಗ್ಲ ಬೆತ್ತೆಂಚಿನ ಬೋರಿ ಬಂದಾಗ ನಾವು ಸೈಡ್ ಎಂತುರಿ ಆಳು ಬಂದಾಗ ಪೂರ ಸೈಡ್ ಎಂತು ಗೊತ್ತಿಂಡ ಬಂದಾಗನೆ ತಾಡುತ್ತೆ ಹೆಟ್ಟು ಒಂದು ಮೂಲೆಗೆ ಅಂತಂತೆ ಹೊರ್ಪುಣದ ಮಂತೇರೆಲ್ಲ. ಸೊ ಫ್ರೆಂಡ್ಸ್, ನಾನು ಆಗ ಹಟ್ಟಿಗೆ ಬಂದವಳು, ಇನ್ನೂ ಸಹ ಹೋಗಲಿಲ್ಲ ನಾನು. ಅಂದರೆ ಇವತ್ತು ಹುಲ್ಲೆಲ್ಲ ಕಡಿಮೆ ಉಂಟಲ್ಲ, ಹಾಗೆ ತೋಟಕ್ಕೆ ಹೋಗಿ ಹಾಳೆ ಹೊಂಬಾಳೆ ಎಲ್ಲ ತಂದು ಇವರಿಗೆ ಹಾಕಿ ನೋಡಿ ಎಲ್ಲ ತಿಂತಾ ಇದ್ದಾರೆ. ಇನ್ನು ನಾನು ಮನೆಯೊಳಗೆ ಹೋಗಬೇಕಷ್ಟೆ. ಇದು ನೋಡಿ ಪಿಟ್ಟೆಗಳು. ಇವ ನೋಡಿ, ಇವನಿಗೆ ಭೀಮ ಅಂತ ಹೆಸರು ಇಡಬೇಕಿತ್ತು, ಬಂಗಾರು ಅಲ್ಲ ಭೀಮ. ನಾಳೆ ಆ ಕಂಬ ಸಹ ಮುರಿತಾನ ಅಂತ. ಹಾಲಿನ ಚೊಂಬು ಸಹ ಇಲ್ಲಿ ಉಂಟು, ಹೋಗಲಿಲ್ಲ ನಾನು. ಇದು ಪಾತ್ರೆ ತೊಳಿಬೇಕಷ್ಟೆ. ಇವಳನ್ನು ಉಂಟಲ್ಲ ನಾನು ಮೇಯ್ಲಿಕ್ಕೆ ಅಂತ ಬಿಟ್ಟದು, ಇವಳು ಮೇಯ್ಲಿಕ್ಕೆ ಹೋಗುದಿಲ್ಲ, ಇಲ್ಲೇ ಇದ್ದಾಳೆ ನನ್ನೊಟ್ಟಿಗೆ. ತೋಟದಲ್ಲಿ ಎಲ್ಲ ತಿರುಗಾಡಿ ಬಂದದು, ಮೇಯ್ಲಿಕ್ಕೆ ಆಗಲಿಲ್ಲ. ಪುಕ್ಕಿಯಲ್ಲ ಅಂತ ಹೇಳಿದೆ, ಒಬ್ಬೊಬ್ಬರೇ ಹೋದ್ರೆ ಉಂಟಲ್ಲ ಧೈರ್ಯವೇ ಇಲ್ಲ ಇವರಿಗೆ. ಇವತ್ತು ರಾತ್ರಿ ಸಹ ಹೋಗಬೇಕಂತ ಉಂಟು ಜಾತ್ರೆಗೆ. ಹೇಗೆಲ್ಲ ಮೂಡಾಗ್ತದೆ ಅಂತ ಗೊತ್ತಿಲ್ಲ ನನಗೆ. ಅಲ್ಲಿದು ದೇವರ ಬಲಿ ಮತ್ತು ಬ್ರಹ್ಮರಥೋತ್ಸವ ಎಲ್ಲ ನೋಡಲಿಕ್ಕೆ, ಅಂದರೆ ಈ ವರ್ಷ ಶುರು ಅಲ್ಲ. ಸೊ ಒಳ್ಳೆ ಒಂದು ಇದನ್ನು ಯಾಕೆ ನಾವು ಮಿಸ್ ಮಾಡೋದು ಅಂತ ಹೇಳಿ ನೋಡುವ, ದೇವರೆಚ್ಚೆ. ಇವತ್ತು ಮಧ್ಯಾಹ್ನ ಸಹ ಹಾಗೆ ಸಡನ್ ಡಿಸೈಡ್ ಆಗಿ ನಾನು ಹೋದದ್ದು ಅಂತ. ಯೋಗ ಇತ್ತು ಏನೋ ನನಗೆ, ಏನೋ ಒಂದು ಪುಣ್ಯ ಮಾಡಿದ್ದೇನೆ ಸಣ್ಣ ಪ್ರಮಾಣದ್ದು. ಇದನ್ನೆಲ್ಲ ನೋಡಲಿಕ್ಕೆ ದೇವರ ಅನ್ನಪ್ರಸಾದ ಸಹ ತಿಂದು ಬಂದದ್ದು. ಹಾಗೆ ನಮ್ಮ ವಾರಿಜಮ್ಮನ ಹಾಲು ನೋಡಿ, 2 ಕುಡ್ತೇ ಇರ್ಬೋದು ಇದರಲ್ಲಿ, 2 ಅಥವಾ 3 ಅಲ್ಲ. ಇತ್ತೇನು ಪಂತಿ ಮಾಡೋರಿ ಮೇತ್ ಬಲ್ಲ ವಾಪು. ಸೊ ಫ್ರೆಂಡ್ಸ್, ಈಗ ನೋಡಿ ಬಂಟಿಗೆ ಬೇಜಾರಾಗ್ತಾ ಉಂಟು. ನಾವು ಹೊರಟಿದ್ದೇವೆ ರಾತ್ರಿದು ಉತ್ಸವ ನೋಡಲಿಕ್ಕೆ. ಇವತ್ತು ರಾತ್ರಿ ಬ್ರಹ್ಮರಥ, ಹಾಗೆ ಬಹಳ ವಿಶೇಷವಾಗಿ, ಅಂದರೆ ನಮ್ಮ ತಾಲೂಕಿನಲ್ಲಿಯೇ ಇದು ಪ್ರಥಮ ರಥ ಅಂತ. ಇಷ್ಟು ದೊಡ್ಡ ರಥ, ಆ ರೀತಿಯ ಕಲಾಕೃತಿ ಕೆತ್ತನೆ ಎಲ್ಲ ಮಾಡಿದ್ದು, ಅದಕ್ಕೆಲ್ಲ ಡಿಫ್ರೆಂಟ್ ಆದಂತಹ ಹೆಸರೆಲ್ಲ ಉಂಟು ಆ ಕೆತ್ತನೆಗೆಲ್ಲ. ಸೊ ಅದನ್ನು ನೋಡಲಿಕ್ಕೆ ಅಂತವೇ ಹೋಗ್ತಾ ಇದ್ದೇವೆ. ನನ್ನ ಹಸ್ಬೆಂಡ್ಗೆ ಬ್ರಹ್ಮರಥ ಎಳಿಬೇಕು ಅಂತ ಸಹ ಭಾರಿ ಆಸೆ ಉಂಟು, ಆಗ್ತದೆ ಇಲ್ವ ಅಂತ ಗೊತ್ತಿಲ್ಲ. ಸೊ ನಾವು ಹೋಗಿ ಬರ್ತೇವೆ. ಎಲ್ಲರಿಗೆ ಸಹ ದೇವರು ಒಳ್ಳೇದು ಮಾಡಲಿ.
ನಿಮ್ಮೆಲ್ಲರೂ ಬನ್ನಿ ಈ ಗೌರವವನ್ನು ನಾವು ಸ್ವೀಕರಿಸಬೇಕೆಂದು ಜಲದುರ್ಗೇಶ್ವರಿಯ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಜಲದುರ್ಗೇಶ್ವರಿಯ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಮಹಿಷಮರ್ದಿನಿಯ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಜಲದುರ್ಗೇಶ್ವರಿಯ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಮಹಿಷಮರ್ದಿನಿಯ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಎಂಜಾಯ್ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ನಮ್ಮ ಊರಿನ ಜಾತ್ರೋತ್ಸವದ ವಿಡಿಯೋದ ವ್ಲಾಗ್ ಮಾಡಲಿಕ್ಕೆ ಸಿಕ್ಕಿದ್ದು ನನ್ನ ಪರಮ ಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೆ ನಿಮಗೆ ಸ್ವಲ್ಪ ದೇವರ ದರ್ಶನ ಕೂಡ ನಾನು ಮಾಡಿಸಿದ್ದೇನೆ. ಅದು ಈ ದಿವಸದಲ್ಲ, ಬೇರೆ ದಿವಸದ ನನಗೆ ಸಿಕ್ಕಿದ ಕ್ಲಿಪ್ಪಿಂಗ್ಸನ್ನು ಹಾಕಿದೆ ನಾನು. ಸೊ ನಿಮಗೆ ತುಂಬ ಖುಷಿಯಾಗಿರ್ಬೋದು, ಡಿವೈನ್ ಫೀಲ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಆ್ಯಕ್ಚುಲಿ ಇದು ಎಂತ ಗೊತ್ತುಂಟ, ತುಂಬ ದಿವಸ ಆಯಿತು ವಿಡಿಯೋ ಎಲ್ಲ ಮಾಡಿ. ಅದು ಅಂದರೆ ಒಂದು ದಿವಸದ್ದು 2 ವಿಡಿಯೋ ಎಲ್ಲ ಹಾಕಿ ನಾನು ಅದು ಎಕ್ಸ್ಟೆಂಡ್ ಆಗ್ತಾ ಹೋಯಿತು. ಹಾಗೆ ನಮ್ಮ ರಾಮದೇವರ ಪ್ರಾಣ ಪ್ರತಿಷ್ಠಾ ದಿವಸದ ವಿಡಿಯೋ ಅದರ ನೆಕ್ಸ್ಟ್ ಡೇ ನಾನು ಹಾಕಿದೆ, ಅದನ್ನು ಡಿಲೇ ಮಾಡೋದು ಬೇಡ ಅಂತ ಹೇಳಿ. ಹಾಗೆ ಇದು ಸ್ವಲ್ಪ ಲೇಟಾಗಿ ನಿಮಗೆ ಸಿಗೋ ಹಾಗಾಯಿತು. ಆದರೆ ಕೂಡ ಇದರ ಬಗ್ಗೆ ನೀವೇನು ಬೇಜಾರು ಪಟ್ಕೊಳ್ಳಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದಾರೆ. ಯಾವಾಗಿನ ವಿಡಿಯೋ ಎಲ್ಲ ಹಾಕ್ತಾ ಇದ್ದಾರೆ ಅಂತ. ಅಂತೂ ಒಂದು 4-5 ದಿವಸ ನಾನು ಬ್ಯಾಕ್ ಬಾಕಿ ಆಗ್ತಾ ಇದ್ದೇನೆ. ನೋಡುವ, ಅಂದರೆ ಹೇಗೆ ಅದನ್ನು ಸರಿ ಮಾಡೋದು ಗೊತ್ತಿಲ್ಲ, ಅದು ಹಾಗೆ ಹೋಗಬೇಕು. ಯಾವತ್ತಾದರೂ ಒಂದು ದಿವಸ ವಿಡಿಯೋ ಮಾಡಲಿಕ್ಕೆ ಆಗದ ದಿವಸದ ವಿಡಿಯೋ ಅದು ಸರಿ ಆಗ್ತಾ ಹೋಗ್ತದೆ ಬಿಡಿ, ನಿಮಗೆ ಗೊತ್ತುಂಟಲ್ಲ. ಹಾಗೆ ಈ ವಿಡಿಯೋ ನೀವು ತುಂಬ ಎಂಜಾಯ್ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಶ್ರೀದೇವರು ನಿಮಗೆಲ್ಲರಿಗೆ ಸಹ ಒಳ್ಳೆಯದನ್ನು ಮಾಡಲಿ, ಎಲ್ಲರಿಗೆ ಸಹ ದೇವರ ಅನುಗ್ರಹ ಪ್ರಾಪ್ತವಾಗಲಿ ಅಂತ ಹಾರೈಸಿಕೊಂಡು ಈ ವ್ಲಾಗನ್ನು ಈಗ ಎಂಡ್ ಮಾಡ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್.